This program is brought to you by Ampere Electric Scooter, powered by ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ಅಮೃತ್ ನೋನಿ ಮತ್ತು ನಿಪಾನ್ ಪೇಂಟ್. Co-sponsored by Dance warriors, dance warriors, dance warriors, dance warriors. ಎಸ್, ಇದು ಕರಾವಳಿ ಕರ್ನಾಟಕದ ನಾಡಿಮಿಡಿತ ನಮ್ಮ ಟಿವಿ ಅರ್ಪಿಸುವ ಆಂಪೇರ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಡಾನ್ಸ್ ವಾರಿಯರ್ಸ್ ಸೀಸನ್ 3 ಪವರ್ಡ್ ಬೈ ಅಮೃತ್ ನೋಣಿ, ಅರಿಶಿನ ಸ್ನಾನ ಹಾಗೆ ನಿಪಾನ್ ಪೇಂಟ್ಸ್. ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಏರೋಡೈನಮಿಕ್ಸ್ ಅಕಾಡೆಮಿ, ವಿಸ್ಮಯ ಅಮ್ಯೂಸ್ಮೆಂಟ್ ಪಾರ್ಕ್, ಯಮುನಾ ಆಶಾ ಸಿಟಿ ಹಾಗೆ ಸಂತೋಷ್ ರೈಸ್ ಮಿಲ್ಸ್ ಇವರ ಒಂದು ಸಹಕಾರ ಕೂಡ ಇದೆ. ಸೊ ಮೊದಲ ಎಪಿಸೋಡ್ ಸೂಪರ್ ಆಗಿ ನಡೆದಿದೆ. ರೆಟ್ರೋ ಓಲ್ಡ್ ಇಸ್ ಗೋಲ್ಡ್ ಅನ್ನೋ ಥೀಮ್ ಹಿಡ್ಕೊಂಡು ಒಂದಷ್ಟು ಟೀಮ್ಗಳು ವೇದಿಕೆ ಮೇಲೆ ಬಂದಾಯಿತು. ಇದು ಇನ್ನೊಂದು ಎಪಿಸೋಡ್. ಎಲ್ರಿಗೂ ಆತ್ಮೀಯ ಸ್ವಾಗತ. ನಾನು ಅನುರಾಗ್ ಹಾಗೆ ನಾನು ಸೌಮ್ಯ ಕೋಟ್ಯಾನ್. ಸೊ ಎಸ್, ಈಗ ನಮ್ಮ ಜಡ್ಜಸ್ಗಳು ಕೂಡ ತುಂಬ ಲಾಸ್ಟ್ ರೌಂಡ್ ನೋಡಾದ್ಮೇಲೆ ಅವರು ಕೂಡ ತುಂಬ ಎಕ್ಸೈಟೆಡ್ ಆಗಿ ಆಲ್ರೆಡಿ ಬಂದು ಕೂತಾಗಿದೆ. ಸೊ ನಮ್ಮ ಜಡ್ಜಸ್ನ ವೆಲ್ಕಮ್ ಮಾಡೋಣ. ನಮ್ಮ ಡಾನ್ಸ್ ವಾರಿಯರ್ ಸೀಸನ್ 3ನ ಫೇವ್ರೇಟ್ ಜಡ್ಜಸ್ ಕಿಶೋರ್, ಅನ್ವಿತಾ ಹಾಗೆ ಸೂರಜ್ ಸನಿಲ್. ಜೋರಾದ ಚಪ್ಪಾಳೆ ಬರಲಿ. ವೆರಿ ವಾರ್ಮ್ ವೆಲ್ಕಮ್. ಎಸ್, ಸೊ ಇನ್ನೇನಿಲ್ಲ, ಅವರು ಕಾಯ್ತಿದ್ದಾರೆ, ನಾವು ಕಾಯ್ತಿದ್ವಿ, ಎಲ್ಲರೂ ಕೂಡ ಕಾಯ್ತಿದ್ದಾರೆ ನಮ್ಮ ಡ್ಯಾನ್ಸ್ ಟೀಮನ್ನು ವೇದಿಕೆಗೆ ಕರೀಲಿಕ್ಕೆ. ಹಾಗಾಗಿ ಇವತ್ತಿನ ಫಸ್ಟ್ ಟೀಮ್ ದಟ್ ಈಸ್ ಡಿ ಸ್ಟನ್ನರ್ಸ್ ಬ್ಯಾಂಗ್ಳೂರ್, ಇವರ ಕಡೆಯಿಂದ ಒಂದು ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಸೊ ಅವರನ್ನು ವೇದಿಕೆಗೆ ಕರೆಯುವಂತಹ ಹೊತ್ತು ಡಿ ಸ್ಟನ್ನರ್ಸ್ ಬ್ಯಾಂಗ್ಳೂರ್. Mogambo! Hushua! ನಮ್ಮ ಜೀವನ ನಾಶ ಆಗೋಯ್ತು. ನಮ್ಮ ಕನಸುಗಳೆಲ್ಲ ನಮ್ಮ ಜೊತೆನೇ ಸತ್ತೋಯ್ತು. ಇದನ್ನ ನೆನೆಸ್ಕೊಂಡು ಅಳೋದು, ಕೋಪ ಮಾಡ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ. మారి జంబం జడం బం బం
ಐಸ್ ಕ್ರೀಮ್ ತುಂಬಾ ಚೆನ್ನಾಗಿದೆಯಲ್ಲ. ನನ್ ಫ್ಲೇವರ್ ಚೆನ್ನಾಗೈತೆ. ಎಲ್ಲಿ ಕೊಡು ನೋಡೋಣ. ನಾನ್ ಕೊಡಲ್ಲಪ್ಪ. ಅಮ್ಮ ದೇವ 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 ಭೂತವಿಲ್ಲ ಪಿಶಾಚಿ ಇಲ್ಲ ಇದ್ದರು ಇಲ್ಲಿಲ್ಲ, ದೆವ್ವವಿಲ್ಲ ಕಪಾಲಿ ಇಲ್ಲ ಇದ್ದರು ಕಾಣಲ್ಲ, ಅಂಜಿಕೆಯೇ ಬೇತಾಳ, ಮಧ್ಯರಾತ್ರಿಯಲ್ಲಿ ಭಯವಾದ್ರೆ ಪದ ಹಾಡು ಸರಿಗಪ್ಪ ಪದ ಹಾಡು. ನಾವು ಕಾಲೇಜಲ್ಲಿ ಎಷ್ಟು ಎಂಜಾಯ್ ಮಾಡ್ತಿದ್ವಿ, ಎಷ್ಟು ಡ್ಯಾನ್ಸ್ ಮಾಡ್ತಿದ್ವಿ. ಇವತ್ತಿನ ದಿನ ನಾವೆಲ್ಲ ಒಂದು ಕಾಂಪಿಟೇಷನ್ ಅಲ್ಲಿ ಪರ್ಫಾರ್ಮ್ ಮಾಡ್ಬೇಕಿತ್ತು. ಅದಕ್ಕೇನಂತೆ, ಅವಾಗ ಮಾಡ್ಬೇಕಾಗಿರೋ ಪರ್ಫಾರ್ಮೆನ್ಸ್ ಇವಾಗ ಮಾಡೋಣ. ಹೌದು, ಪಾರ್ಟಿ ತುಂಬಾ ಚೆನ್ನಾಗಿತ್ತು. ನಾನಂತೂ ಫುಲ್ ಎಂಜಾಯ್ ಮಾಡಿ ಸುಸ್ತಾಗ್ಬಿಟ್ಟಿದ್ದೇನೆ. ಸರಿ, ಎಲ್ಲಿದೆಯಾ ಇವಾಗ? ನಾನಾ? ಗೊತ್ತಿಲ್ಲ. ಈ ಜಾಗನಾ? ಇದದೇ ಜಾಗ ಅಲ್ವಾ? ಹೀ, ಏನಾಯ್ತು? ನಂಗೂ ಈ ಜಾಗಕ್ಕೂ ಹಳೆ ಸಂಬಂಧ ಇದೆ. ಏನ್ ಹೇಳ್ತಿದ್ಯಾ ನೀನು? ನನ್ನ ಫ್ಯೂಚರ್ಗೂ ನನ್ನ ಕೆರಿಯರ್ಗೂ ಯಾರ್ಯಾರು ಅಡ್ಡಿಯಾಗಿದ್ರು ಅವ್ರನ್ನೆಲ್ಲ ಇದೇ ಜಾಗದಲ್ಲಿ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬಿಟ್ಟೆ. ಚೋರರಿಗೊಂದು ಕಾಲ, ಶೂರರಿಗೊಂದು ಕಾಲ, ಸುಳ್ಳಿಗೂ ಒಂದು ಕಾಲ, ಸತ್ಯಕ್ಕೂ ಒಂದು ಕಾಲ, ಕಾಲಚಕ್ರದಲ್ಲಿ ನ್ಯಾಯ ಮೇಲೇರಿದೆ, ಕಳ್ಳಕೂಟ ಕೆಳಗೆ ಉರುಳಿ ಮಣ್ಣಾಗಿದೆ. ಚೋರರಿಗೊಂದು ಕಾಲ, ಶೂರರಿಗೊಂದು ಕಾಲ, ಸುಳ್ಳಿಗೂ ಒಂದು ಕಾಲ, ಸತ್ಯಕ್ಕೂ ಒಂದು ಕಾಲ. ನೀಚ ಕೆಲಸ ಮಾಡಿ ಹೋಗಿದೆ, ಸ್ನೇಹ ಅನ್ನೋ ಪದಕ್ಕೆ ಕಳಂಕ ತಂದಿಹೆ, ತಿನ್ನೋ ಅನ್ನಕ್ಕೆ ವಿಷವಾಗಿದೆ, ನಿನ್ನ ಕಂಡರೆ ರಕ್ತ ಕುದಿತಿದೆ. ಗುರಿಯಿಟ್ಟ ಮನಸ್ಸುಗಳಿಗೆ ಗೋರಿ ಕಟ್ಟಿದ ನಿನ್ನ ಸಾವು ಕ್ರೂರ. ಬಾ, ಎದುರಿಸು ಬಾ. ಸೊ ಎಸ್, ಈ ಮುಖಗಳನ್ನು ಈ ಥರ ನೋಡಿದ್ರೆ ಪರಿಚಯ ಆಗಲಿಕ್ಕಿಲ್ಲ. ಈ ಡ್ಯಾನ್ಸ್ ಎಲ್ಲ ಆಗಿ ಕ್ಲೀನಪ್ ಆದಮೇಲೆ ಬಹುಶಃ ಈ ಥರ ಕಾಣಿಸಲ್ಲ, ಇನ್ನೂ ಚೆನ್ನಾಗಿ ಕಾಣಿಸ್ತಾರೆ ಇವರು. ಬಟ್ ದಯವಿಟ್ಟು ಒಂದು ನಾವು ಯಾವತ್ತೂ ಹೇಳ್ತೀವಿ ಮನೇಲಿ ಇದನ್ನು ಟ್ರೈ ಮಾಡಬೇಡಿ ಅಂತ, ಬಟ್ ನಿಮಗೆ ಇದಾದಮೇಲೆ ಹೊರಗಡೆ ತಿರುಗಾಡಬೇಡಿ, ಆಯಿತಾ? ಡೈರೆಕ್ಟಾಗಿ ಮುಖ ತೊಳ್ಕೊಂಡು ನೀವು ಮನೆಗೆ ಹೋಗ್ಬೇಕಷ್ಟೇ. ಸೊ ಡಿ ಸ್ಟನ್ನರ್ಸ್ ಎಲ್ಲರನ್ನೂ ಒಂದು ಸ್ವಲ್ಪ ಸ್ಟನ್ ಮಾಡಿದ್ದಾರೆ ಅವರ ಪರ್ಫಾರ್ಮೆನ್ಸಲ್ಲಿ. ಸೊ ಎಷ್ಟು ಸ್ಟನ್ನಿಂಗ್ ಆಗಿತ್ತು ಅಂತ ನಮ್ಮ ಜಡ್ಜಸ್ ಹತ್ರ ಕೇಳುವಂಥ ಸಮಯ. ಸೊ ಕಿಶೋರ್. ಹಾಯ್ ಗಾಯ್ಸ್. ಹಾಯ್ ಸರ್. ಹಾಯ್. ಫಸ್ಟ್ ಆಫ್ ಆಲ್ ನೀವು ಮಿಡ್ಲಲ್ಲಿ ಡ್ಯಾನ್ಸ್ ಮಾಡಿದ್ರಲ್ವ ನೀವೇ? ಹಾಂ, ನಿತಿನ್.
ನಿಮ್ಮದು ಫಸ್ಟ್ ಟು ಎಂಡ್ ನೀವು ಫುಲ್ ಕ್ಯಾರೆಕ್ಟರಲ್ಲೇ ಇದ್ರಿ. ಆ ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ರೆಷನ್ ಚೇಂಜ್ ಆಗ್ತಾ ಇತ್ತು. ಆ ಕ್ಯಾರೆಕ್ಟರ್ ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇತ್ತು ನಿಮ್ಮನ್ನು. ಥ್ಯಾಂಕ್ ಯು ಸರ್. ಓಕೆ, ಹಾಗೆ ನಂದೊಂದು ಅನಿಸಿಕೆ, ಯಾಕೆಂದರೆ ನಾವು ಎಲ್ಲರೂ ಮಾತಾಡ್ತಿದ್ವಿ, ದಿಸ್ ಇಸ್ ಲೈಕ್ ಓಲ್ಡ್ ಇಸ್ ಗೋಲ್ಡ್ ನಾವು ಕೊಟ್ಟಿರೋ ಥೀಮ್. ನೀವು ಈ ಕಾನ್ಸೆಪ್ಟ್ ಮತ್ತು ಓಲ್ಡ್ ಇಸ್ ಗೋಲ್ಡ್ಗೆ ಏನು ಸಂಬಂಧ ಇರ್ಬೋದು? ನಂಗೆ ಸ್ವಲ್ಪ ಸರ್, ಓಲ್ಡ್ ಸಾಂಗ್ನ ನೀವಾಗಿ ನಾವೇ ಒಂದು ಕತೆ ಕ್ರಿಯೇಟ್ ಮಾಡಿಬಿಟ್ಟು ಅದಕ್ಕೆ ಸಿಂಕ್ ಮಾಡಿರೋಂಥ ಸಾಂಗ್ ಸರ್. ಇದು ಓಲ್ಡ್ ಇಸ್ ಗೋಲ್ಡ್ ನಿಮ್ಮದು? ಹಾಂ, ಇಲ್ಲ. ಓಕೆ, ನಾನು ಡಾನ್ಸ್ ವೈಸ್ ಬರ್ತೀನಿ. ನಿಮ್ಮದು ಡಾನ್ಸ್ ವೈಸ್ ಫಸ್ಟ್ ಹಾಫ್ ಓಕೆ, ಸೆಕೆಂಡ್ ಹಾಫ್ ಏನು ಮಾಡಿದ್ದೀರಲ್ಲ ದಟ್ ವಾಸ್ ವೆರಿ ನೈಸ್. ಮತ್ತು ಇದರಲ್ಲಿ ಒಂದೊಂದು ಫಾರ್ಮೇಷನ್ಸ್ ಇತ್ತು ನಿಮ್ಮದು, ಒಂದು ಸ್ವಲ್ಪ ಯುನೀಕ್ ಆಗಿತ್ತು. ಮತ್ತು ಎಲ್ಲರೂ ಕ್ಯಾರೆಕ್ಟರ್ ಇದ್ರಿ, ಕ್ಯಾರೆಕ್ಟರ್ ಯೂಸ್ ಮಾಡಿದ್ದೀರಾ. ಆ್ಯಂಡ್ ಸ್ಟೋರಿ ಟೆಲ್ಲಿಂಗ್, ಸ್ಟೋರಿ ಸಹ ಒಂದೊಂದು ಸ್ಟೋರಿ ಓಕೆ, ಬಟ್ ಆ ಹುಡುಗಿ ಬಂದುಬಿಟ್ಟು ನಿಮ್ಮನ್ನೆಲ್ಲನೂ ಆಕ್ಸಿಡೆಂಟ್ ಮಾಡಿ ನೀವೆಲ್ಲರೂ ಇದಾಗಿದ್ದೀರ, ಅದೊಂದು ಕ್ಯಾರೆಕ್ಟರ್ ಕನ್ವೆ ಆಯಿತು ನನಗೆ. ಮತ್ತು ಡಾನ್ಸ್ ವೈಸ್ ಓಕೆ 50% ನನಗೆ ಇಷ್ಟ ಆಯಿತು. ಬಟ್ ಥೀಮ್ಗೆ ಹೋದರೆ ನನಗೆ ಓಲ್ಡ್ ಇಸ್ ಗೋಲ್ಡ್ ಇದರಲ್ಲಿ ಕಾಣಲಿಲ್ಲ. ಬಟ್ ಸಾಂಗ್ ಸೆಲೆಕ್ಷನ್ ಚೆನ್ನಾಗಿತ್ತು. ಆ ಸಾಂಗ್ ಸೆಲೆಕ್ಷನ್ ಜೊತೆ ಅದಕ್ಕೆ ಏನು ಬೇಕಿತ್ತು ಅದು ಮಾಡ್ಬೋದಿತ್ತು. ನೀವು ಥೀಮ್ ತಗೊಂಡಿದ್ದೀರಾ, ನೀವೊಂದು ಯುನೀಕ್ ಟ್ರೈ ಮಾಡಿದ್ದೀರಾ. ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮಗೆ. ನೆಕ್ಸ್ಟ್ ಏನು ಮಾಡ್ತೀರಾ ನೋಡೋಣ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಕಿಶೋರ್. ಅನ್ವಿತಾ ಸಾಗರ್, ಹೇಗಾಯಿತು ಈ ಎಲ್ಲ ನಮ್ಮ ಸ್ಫುರದ್ರೂಪಿ ಯುವಕ ಯುವತಿಯರನ್ನು ನೋಡಿ? ಹಾಯ್ ಡಿಸ್ಟರ್ನರ್ಸ್. ಹಾಯ್ ಮ್ಯಾಮ್. ವೆಲ್, ನನಗೆ ಫಸ್ಟ್ ಬಿ ಜಿ ಎಮ್ ಇದೆ ಅಲ್ಲ ಆ ಹಾಟಿಂದು, ದಟ್ ತುಂಬ ಕನೆಕ್ಟ್ ಆಯಿತು. ಯಾಕಂತಂದರೆ ಅವಾಗಿನ ಟೈಮಲ್ಲಿ ಇಟ್ ವಾಸ್ ಅ ವೆರಿ ಸ್ಕೇರಿ ಬಿ ಜಿ ಎಮ್. ನಾನು ಒಂದು ಬಿ ಜಿ ಎಮ್ಮಿಗೆ ಹೆದರ್ಕೊಳ್ತಾ ಇದ್ದೆ, ಮತ್ತು ಉಶ್ ಮೂವಿಗೆ ಹೆದರ್ಕೊಳ್ತಾ ಇದ್ದೆ. ಅದನ್ನು ಬಿಟ್ಟು ನಾನು ಆ್ಯಕ್ಚುಲಿ ಹೆದರ್ಕೊಳ್ತಾ ಇರಲಿಲ್ಲ. ಕಿಶೋರ್ ಸರ್ ಹೇಳ್ದಂಗೆ, ಐ ರಿಯಲಿ ಲೈಕ್ ಯುವರ್ ಡ್ಯಾನ್ಸಿಂಗ್ ವೈಸ್ ನಾನು 2 ಮಾತಾಡಲ್ಲ. ಬಟ್ ಎಸ್, ಈ ಥೀಮಿಗೆ ಅದು ಸೂಟ್ ಆಗ್ತಾ ಇಲ್ಲ ಅಂತ ನಾನು ಡೆಫಿನೆಟ್ಲಿ ಹೇಳ್ತೀನಿ. ಬಟ್ ಐ ರಿಯಲಿ ವಾಂಟ್ ಯು ಗೈಸ್ ಟು ಬಿ ಇನ್ ದ ನೆಕ್ಸ್ಟ್ ರೌಂಡ್. ಸೊ ಐ ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ನೋಡೋಣ. ಥ್ಯಾಂಕ್ ಯು. ಪ್ಲೀಸ್ ಸ್ಮೈಲ್ ರೈಟ್ ನೌ, ಪ್ಲೀಸ್ ಸ್ಮೈಲ್. ಮೊದಲು ಭಯಾನಕವಾಗಿ ಕಾಣಿಸ್ತಾ ಇದ್ದಾರೆ, ಗೊತ್ತಾಗ್ತಾ ಇಲ್ಲ ಮುಖದಲ್ಲಿ ನಗು. ಹಂಗ ಸರ್ ಸ್ವಲ್ಪ ಸ್ಮೈಲ್ ಮಾಡಿ. ನಿತಿನ್, ಎಲ್ಲರೂ ನಗ್ತಾ ಇರಬೇಕಾಯ್ತಾ ಎಂಡ್ವರೆಗೂ? ಓಕೆ. ಆ್ಯಂಡ್ ಕೋಆರ್ಡಿನೇಷನ್ ಆಗಿರಲಿ ಅಥವಾ ಪ್ರತಿಯೊಂದು ಸ್ಟೆಪ್ಸ್ ಆಗಿರಲಿ ಅಥವಾ ಮೂಮೆಂಟ್ಸ್ ಆಗಿರಲಿ, ಇಟ್ ವಾಸ್ ವೆರಿ ನೀಟ್. ಬಟ್ ಎಸ್, ಅದೊಂದೇ ಒಂದು ಲುಪ್ ಹೋಲ್ ಬಿಟ್ಟರೆ ಐ ರಿಯಲಿ ಲೈಕ್ ದ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ವೆರಿ ಮಚ್ ಅನ್ವಿತಾ. ಸೂರಜ್ ಸರ್. ಹಾಯ್ ಡಿಸ್ಟರ್ನರ್ಸ್. ಹಾಯ್ ಸರ್. ಫಸ್ಟ್ ಆಫ್ ಆಲ್, ಒಂದು ಹೊರರ್ ಆ್ಯಕ್ಟ್ ಮಾಡಬೇಕಂದ್ರೆ ಆ ಮೂಡ್ನ ಕ್ರಿಯೇಟ್ ಮಾಡಬೇಕು ಸ್ಟೇಜಲ್ಲಿ. ಅದನ್ನು ಕ್ರಿಯೇಟ್ ಮಾಡೋದ್ರಲ್ಲಿ ನೀವು ಗೆದ್ದಿದ್ದೀರಾ. ಇವತ್ತು ಎಲ್ಲ ಆಡಿಯನ್ಸ್ ಸೈಲೆಂಟಾಗಿ ನಿಮ್ಮ ಪರ್ಫಾರ್ಮೆನ್ಸ್ನ ನೋಡ್ತಿದ್ರು. ಆ್ಯಂಡ್ ನನಗೆ ಸ್ಪೆಷಲಿ ನಿತಿನ್ ಬಗ್ಗೆ ಏನು ಇಷ್ಟ ಆಯ್ತು ಅಂದರೆ, ಡಾನ್ಸ್ ಎಲ್ಲರೂ ಮಾಡ್ತಾರೆ, ಒಂದು ಕ್ಯಾರೆಕ್ಟರ್ ಆಗಿ ಅದರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ತೊಗೊಂಡು ಬರೋದು ಡ್ಯಾನ್ಸಲ್ಲಿ, ಅದು ನಿಮ್ಮಿಂದ ಇವತ್ತು ಸಾಧ್ಯ ಆಯಿತು. ಯು ಆರ್ ಆ್ಯನ್ ವೆರಿ ಗುಡ್ ಆರ್ಟಿಸ್ಟ್ ಆಲ್ಸೋ ಅಂತ ಅನ್ನಿಸ್ತಿದೆ. ಆಲ್ ದ ಬೆಸ್ಟ್ ನಿಮಗೆ. ಒಂದು ಒಳ್ಳೆ ನಟನಾಗಿ ಸಹ ಮುಂದೆ ಬನ್ನಿ. ಓಕೆ. ಆ್ಯಂಡ್ ಕಮಿಂಗ್ ಟು ಟುಡೇಸ್ ಪರ್ಫಾರ್ಮೆನ್ಸ್, ಆ್ಯಸ್ ನಮ್ಮ ಥೀಮ್ ಇರೋದೇ ಇವತ್ತು ಓಲ್ಡ್ ಈಸ್ ಗೋಲ್ಡ್. ಅಂದರೆ ಓಲ್ಡಲ್ಲಿ ಏನು ನಾವು ಮಾಡ್ಕೊಂಡು ಬಂದಿದ್ದೇವೆ ಅದನ್ನು ಹಾಗೆ ಉಳಿಸ್ಕೊಳ್ಬೇಕು, ಅದೇ ಗೋಲ್ಡ್. ಸೊ ನನಗೆ ಇವತ್ತು ಅದು ಹಾಗೆ ತರ್ತಿದ್ರೆ ಮೇ ಬಿ ನಿಮ್ಮ ಸ್ಟ್ರಾಂಗ್ ಡಾನ್ಸಿಂಗ್ ಪವರ್ ಜೊತೆ, ಯಾಕೆಂದರೆ ಟನ್ನರ್ಸ್ ಒನ್ ಆಫ್ ದ ಗ್ರೇಟೆಸ್ಟ್ ಡಾನ್ಸರ್ಸ್ ವಿ ಹ್ಯಾವ್ ಇನ್ ದ ಸ್ಟೇಜ್. ಯಾಕೆಂದರೆ ನಿಮ್ಮಲ್ಲಿ ಆ ಟೀಮಿದು ಎಲ್ಲ ಡಾನ್ಸರ್ಸ್ನವರು ತುಂಬ ಸ್ಟ್ರಾಂಗಾಗಿ ಪರ್ಫಾರ್ಮ್ ಮಾಡ್ತೀರಾ. ಬಟ್ ಇವತ್ತು ಥೀಮ್ ವೈಸ್ ಅಥವಾ ಕಾನ್ಸೆಪ್ಟ್ ವೈಸ್ ಸ್ವಲ್ಪ ಆಚೆ ಈಚೆ ಆಯಿತು. ಯಾಕೆಂದರೆ ನೀವೀಗ ಫಸ್ಟ್ ತೊಗೊಂಡ ಸಾಂಗ್ ನೋಡಿದರೆ ಫೀಮೇಲ್ ವರ್ಷನ್, ಅಲ್ಲಿ ಒಂದು ಕ್ಯಾರೆಕ್ಟರ್ ಬೇಕಿತ್ತು ಆ ಹುಡುಗಿ. ಓಕೆ, ಅದು ಮಿಸ್ಸಿಂಗ್. ಯಾಕೆಂದರೆ ನಾವು ಓಲ್ಡಿಂದ ಆ ಎಸೆನ್ಸ್ನ ನೋಡ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನೆಕ್ಸ್ಟ್ ತೊಗೊಂಡ ಸಾಂಗ್ ಶ್ರೀರಾಮಚಂದ್ರದಿಂದ ತೊಗೊಂಡ್ರಿ, ರವಿಚಂದ್ರನ್ ಅವ್ರದ್ದು. ಆ ರವಿಚಂದ್ರನ್ ಕ್ಯಾರೆಕ್ಟರ್ ಅಲ್ಲಿದ್ದು ನೀವೆಲ್ಲ ಡಾನ್ಸಸ್ಗಳು ಇದ್ದಿದ್ದರೆ ಇಟ್ ವುಡ್ ಹ್ಯಾವ್ ಬಿನ್ ಸ್ಟಿಲ್ ಮೋರ್ ಕನ್ವಿನ್ಸಿಂಗ್. ಯಾಕೆಂದರೆ ಆ ಓಲ್ಡ್ನ ಆ ಗೆಟಪ್ನ ನೀವು ಹಾಗೆ ತೊಗೊಂಡು ಬಂದು ಪ್ರೆಸೆಂಟ್ ಮಾಡಿದಾಗ ನಮಗೆ ತುಂಬ ಕನ್ವಿನ್ಸಿಂಗ್ ಆಗಿರುತ್ತೆ. ಅದೊಂದು ಬಿಟ್ಟರೆ ಮತ್ತು ನನಗೆ ಊರ್ವಶಿ ಸಾಂಗ್ ಮತ್ತೊಂದು ಚೋರಿಗೆ ಅಲ್ಲಿ ಒಂದು ಕ್ಯಾರೆಕ್ಟರ್ ಇತ್ತು ನೋಡಿ, ನೀವು ಅಲ್ಲಿ ಪ್ರಭುದೇವ್ ಸರ್ನ ಸ್ಟೆಪ್ಸ್ನ ಫಾಲೋ ಮಾಡಿದ್ದೀರಾ ಮತ್ತು ಒಂದು ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿ. ಸೊ ಏನಾಯ್ತಂದರೆ ಹಾಫ್ ಆಫ್ ದ ವೇ ಅದು ಇರಲಿಲ್ಲ, ಮತ್ತು ಅದು ಕಂಟಿನ್ಯೂ. ಆ್ಯಸ್ ಎ ಡಾನ್ಸರ್ಸ್ ಯು ಆರ್ ಆಲ್ ಸ್ಟ್ರಾಂಗ್. ದಯವಿಟ್ಟು ನಮ್ಮ ಟೆಕ್ನಿಕಲ್ ಟೀಮ್ ಜೊತೆ ನೀವು ಡಿಸ್ಕಸ್ ಮಾಡಿ ಕಾನ್ಸೆಪ್ಟ್ ಕೊಟ್ಟಾಗ, ಬಿಕಾಸ್ ಐ ಡೋಂಟ್ ವಾಂಟ್ ಟು ಲೂಸ್ ಒನ್ ಆಫ್ ದ ಗುಡ್ ಟೀಮ್ಸ್ ಇನ್ ದ ಶೋ. ಯಾಕೆಂದರೆ ಮುಂಚೆ ಸಹ ಹಾಗೆ ಆಗಿತ್ತು, ತುಂಬ ಟೀಮ್ಸ್ನವರು ಕಾನ್ಸೆಪ್ಟ್ನ ಅಂಡರ್ಸ್ಟ್ಯಾಂಡ್ ಮಾಡೋದೇ ಪ್ರೆಸೆಂಟ್ ಮಾಡ್ತಾರೆ. ಸೊ ಅದು ನಿಮಗೆ ದೊಡ್ಡ ಮೈನಸ್ ಆಗುತ್ತೆ. ಬಟ್ ನೆವರ್ ದ ಮೈಂಡ್, ದಿಸ್ ಟೈಮ್ ವಾಸ್ ಅ ಗ್ರೇಟ್ ಪರ್ಫಾರ್ಮೆನ್ಸ್. ಆಲ್ ದ ಬೆಸ್ಟ್ ಟು ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಥ್ಯಾಂಕ್ ಯು ವೆರಿ ಮಚ್ ಜಡ್ಜಸ್. ಹಾಗೆ ಡಿ ಸ್ಟರ್ನೆಸ್ ಕಮೆಂಟ್ಸ್ ಕೇಳಾಗಿದೆ, ನೋಡೋಣ ಎಲ್ಲಿವರೆಗೂ ನಿಮ್ಮ ಪಯಣ ಸಾಗುತ್ತೆ ಇದೇ ರೀತಿ ಅಂತ. ಥ್ಯಾಂಕ್ ಯು ವೆರಿ ಮಚ್. ಚಪ್ಪಾಳೆ ಬರಲಿ ಜೋರಾಗಿ. ಬೆಂಗಳೂರಿಂದ ಬಂದಿರುವಂಥ ತಂಡ, ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್. ಇದು ಕರಾವಳಿ ಕರ್ನಾಟಕದ ನಾಡಿಮಿಡಿತ ನಮ್ಮ ಟಿವಿ ಅರ್ಪಿಸುವಂತಹ ಆಂಪಿಯರ್ ಎಲೆಕ್ಟ್ರಿಕ್ ಮೋಟರ್ ಸೈಕಲ್ಸ್ ಡಾನ್ಸ್ ವಾರಿಯರ್ಸ್ 3 ಪವರ್ಡ್ ಬೈ ಅಮೃತ್ ನೋಣಿ, ಅರಿಶಿನ ಸ್ನಾನ ಹಾಗೆ ನಿಪಾನ್ ಪೇಂಟ್ಸ್. ಸೊ ಕಾರ್ಯಕ್ರಮದಲ್ಲಿ ಈಗಾಗಲೇ ಒಂದು ಸಣ್ಣ ಪುಟ್ಟ ರೆಟ್ರೋ ಮಕ್ಕಳನ್ನು ನೋಡಿದ್ದೀವಿ. ಈಗ ಮತ್ತೊಂದು ರೆಟ್ರೋ ತಂಡ ವೇದಿಕೆ ಮೇಲೆ ಬರ್ತಾ ಇದೆ. ಆ್ಯಂಡ್ ಇವ್ರನ್ನ ವೇದಿಕೆ ಮೇಲೆ ಕರೆಯೋದಕ್ಕೆ ನಮಗಂತೂ ತುಂಬ ಹೆಮ್ಮೆ ಅನಿಸ್ತಾ ಇದೆ. ದ್ಯಾಟ್ ಇಸ್ ಬಿಕಾಸ್ ಇವತ್ತು ಕರಾವಳಿ ಕರ್ನಾಟಕದಲ್ಲಿದ್ದಂತಹ ನಮ್ಮ ಟಿವಿಯ ಕಾರ್ಯಕ್ರಮಕ್ಕೆ ದೂರದ ಚಿಕ್ಕಮಗಳೂರು, ಬೆಂಗಳೂರು ಮಾತ್ರ ಅಲ್ಲ, ಪುಣೆಯಿಂದ ಕೂಡ ಒಂದು ಟೀಮ್ ಬಂದಿದೆ. ಸೊ ಪುಣೆಯ ಭಾವನಾಸ್ ಡಾನ್ಸ್ ಸ್ಟುಡಿಯೋ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲಿ. ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಭಾವನಾಸ್ डांस स्टूडियो। नमस्कार। आज के शाम बॉलीवुड के उन सितारों के नाम जिन्होंने हम जैसे कई कलाकारों को प्रेरित किया है। चलिए उन लम्हों को याद करते हुए बॉलीवुड के 1940 से लेकर 1990 तक का लंबे सफ़र की छोटी सी झलक आपके सामने प्रस्तुत कर रहे हैं। झटपट पन घट पर चटक मटक एक नार नवेली गोरी गोरी ग्वालन की छोरी चली चोरी चोरी मुख मोरी मोरी मुस्काए अलवेली कंकरी गली में मारी कंकरी कन्हैया ने पकड़ी बाह और की अटखेली भरी पिचकारी मारी बोली परी हारी बोली अरे जाने हट लट खटना पूरी मेरा घूंघट पलट के दूंगी आज तुझे गाली रे मुझे समझो ना तुम भोली भाली रे। अपना कहा जो पिया तूने मुझे मैं मीठे मीठे सपने सजाने लगी गया मुझसे कैसी ये हया और धक धक करने लगा हमारा जिया डरने लगा। एक कर दूं आसमान ज़मीन कहो यारो क्या करूं क्या नहीं पहला नशा पहला खुमार
कहाँ, जीना यहाँ मरना यहाँ, इसके सिवा जाना कहाँ। जी चाहे जब हमको आवाज दो, हम हैं वहीं, हम थे जहाँ, अपने यहीं दोनों जहाँ, इसके सिवा जाना कहाँ। कल खेल में हम हो न हो, गर्दिश में तारे रहेंगे सदा। कल खेल में हम हो न हो, गर्दिश में तारे रहेंगे सदा। भूलोगे तुम भूलेंगे वो, पर हम तुम्हारे रहेंगे सदा। रहेंगे यहीं अपने निशान, इसके सिवा जाना कहाँ। जी चाहे जब हमको आवाज दो, हम हैं वहीं, हम थे जहाँ। चलो एक बढ़िया सा ताली हो जाए. लेट्स हियर इट फॉर दिस अमेजिंग परफॉर्मेंस. फर्स्ट ऑफ ऑल हम आपको शुक्रिया अदा करना चाहते हैं क्योंकि आप लोग पुणे से यहाँ तक आए एंड दैट शोज हाउ मच यू लव डांस. थैंक यू वेरी मच. भावनास डांस स्टूडियो. इतने सारे भावनाएं हैं, इसमें से भावना कौन है? मैडम आप हो भावना. ನನಗೆ ಕನ್ನಡ ಬರುತ್ತೆ. ಬಗ್ಗೆ ಆಮ್ ಪೊಕ್ಕಡೆ ಈತ್ ಬುಡ್ತು ಲುಟು ಬುಡ್ದು ಕನ್ನಡ ಬುಡ್ದು ಬಂಗಡೆ ಸ್ವಲ್ಪ ಪ್ರಾಕ್ಟೀಸ್ ಮಾತಿಡೆ ಬರ್ತದೆ ಗೊತ್ತಿತ್ತಿರ ನಾಳೆ ಹಿಂದಿ ಪಾತಿರ್ನಿ. ಬಟ್ ತುಂಬ ಖುಷಿ ಆಯಿತು. ಕನ್ನಡ ಬರುತ್ತಾ? ಹೇಗೆ ಮೇಡಮ್ ಪುಣೆಯಲ್ಲಿದ್ದು ನೀವು ಕನ್ನಡ ಮಾತಾಡೋದು ಅಂದರೆ ನಮ್ಗೊಂದು ಸ್ವಲ್ಪ ಕುತೂಹಲ. ನಮ್ಮ ಹುಟ್ಟೂರು ಕುಂದಾಪುರ. ಓ ಕುಂದಾಪುರದವ್ರು ನೀವು. ಹೊಯ್ಕ್ ಬರ್ಗ್ ಮಾತಾಡ್ತೀರಾ? ಹೊಯ್ಕ್ ಬರ್ಗ್ ಒಳ್ಳೆ ಬರುತ್ತೆ. ಕುಂದಾಪುರದಕ್ಕೆ ಬೊಕ್ಕ ಬೊಂಬಾಯಿಗೆ ಹೋಗಿ ಜನ ಬೊಕೋಡೆ ಬೋಪಿರಕು ಲಾಸ್ಟಿಗೆ ಬೊಂಬಾಯಿಗೆ ಹೋದಿತ್ತನು. ಬಟ್ ಎನಿವೇಸ್ ಇಟ್ ಇಸ್ ಅ ಲವ್ಲಿ ಪರ್ಫಾರ್ಮೆನ್ಸ್ ದ್ಯಾಟ್ ವಿ ಸಾ ಹಿಯರ್. ಯಾನ್ ದಾದ ಬಂದ್ಬಿಟ್ಟು ಬಣ್ಣ ಜಡ್ಜಸ್ ಒಂಜಿ ಫೈನಲ್ ಮುಟ್ಟು ಒಂಜಿ ಅರ್ಧ ಟೀಮು ನಾನು ಉಂತಾಗನ ಪ್ಲೀಸ್. ಇಪ್ಪದ ಅರ್ಧ ಟೀಮ್ ಒಕ್ಕಲು ಒಂಜಿ ಫೈನಲ್ ಮುಟ್ಟ ಬೊಕ್ಕ ಅಕಲು ಪೂನೆ ಪೋಪುನ ಬುರ್ಚಿ ದಯಪಂಡ ನಿಕಲು ಪೂನೆ ಗಡಿ ಗಡಿ ನಿಕ್ಲೆ ಬಡಿ ಬಡಿ ಖರ್ಚು ಹಾಕೊಂಡು ಅಕಲು ಫೈನಲ್ ಮುಟ್ಟ ಮೂಲೆ ಒಪ್ಪಾಡು. ಅವರಿಗೆ ಎಂತ ಗೊತ್ತಾಗ್ಲಿಲ್ಲ. ಐಕೆ ಪಂಡಿ ನಾನು ಅವ್ರಿಗೆ ಗೊತ್ತಾಗಬಾರ್ದು ಅಂತ ನಾನು ಹೇಳಿದ್ದು. ಓಕೆ, ಆನ್ ಅ ಲೈಟರ್ ನೋಟ್, ದಿಸ್ ವಾಸ್ ಜಸ್ಟ್ ಫನ್. ವಿ ವಾಂಟೆಡ್ ಯು ಗೈಸ್ ಟು ಬಿ ದೇರ್ ಟಿಲ್ ದ ಫೈನಲ್ಸ್ ಬಿಕಾಸ್ ಯು ಆರ್ ಆಲ್ ಬ್ಯೂಟಿಫುಲ್ ಡಾನ್ಸರ್ಸ್. ಚಲೋ ಲೆಟ್ಸ್ ಗೋ ಟು ದ ಕಮೆಂಟ್ಸ್. ಮೇಡಮ್ ಈಗ ಕಮೆಂಟ್ಸ್ ಗಿಂತ ಮುಂಚೆ ಸರ್ ಆ ಬರೀಟಿ ಈ ಬರೀಟ್ ಕುಲ್ಲಿನ ಇಂಚಿದಲ್ಲ ರಡ್ಡೆ ಇಲ್ಲ ಪತ್ತೊಂದು ಕುಲ್ಲೋರಿ ಯಾನೊಂಜಿ ಅಟ್ಲೀಸ್ಟ್ ಪೂನೆ ಕಾಣಲ ಹೋದ್ ಬರ್ಬೆ ಪೋಲೆ ಪೋಲೆ ಫ್ರೀ ಕಡಪ. ಓಕೆ, ಈತ ನಮಗೆ ತುಂಬ ಖುಷಿ ಅನಿಸಿದ್ದು ನೀವು ಪೂನೆಯಿಂದ ಬಂದಿದ್ದು. ಅದಕ್ಕಿಂತ ತುಂಬ ದೊಡ್ಡ ವಿಚಾರ, ನಮ್ಮ ಟಿ ವಿ ಕರಾವಳಿ ಕರ್ನಾಟಕದಲ್ಲಿ ಎಲ್ಲ ಮನೆಯಲ್ಲೂ ಫೇಮಸ್. ಆಫ್ ಕೋರ್ಸ್ ನೀವು ಪೂನೆಯಲ್ಲಿದ್ದು ಡಾನ್ಸ್ ವಾರಿಯರ್ಸ್ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯಿತು? ನಮಗೆ ಆ್ಯಕ್ಚುಲಿ ಕೋಟೇಶ್ವರದ ಒಂದು ಟೀಮ್ ಇದೆ, ಅವ್ರು ಹೇಳಿದ್ದು, ಅವರೇ ಕಳಿಸಿದ್ರು ನಮಗೆ. ಅವರಿದ್ದಾರೆ ಇದರಲ್ಲಿ ಕೋಟೇಶ್ವರ ಟೀಮ್. ಅವ್ರಿಗೊಂದ್ಸಲ ಚಪ್ಪಾಳೆ ಬರಲಿ ನೋಡಿ. ಅವರು ಬರೀ ಅವ್ರು ಮಾತ್ರ ಅಲ್ಲ, ಬೇರೆಯವ್ರನ್ನೂ ಕರೆಸ್ತಾರೆ. ದಟ್ ಇಸ್ ವೆರಿ ನೈಸ್. ಥ್ಯಾಂಕ್ ಯು ವೆರಿ ಮಚ್. ಅವ್ರ ಹೆಸರು ನಾಟ್ಯ. ಓಕೆ, ಅವ್ರ ಹೆಸರಲ್ಲೇ ಡಾನ್ಸ್ ಇದೆ. ಸೊ ನಿಮ್ಗೆ ಗೊತ್ತಾಯಿತು, ಫೈನ್, ಡಾನ್ಸ್ ವಾರಿಯರ್ಸ್ ನಡೀತಾ ಇದೆ. ಬಟ್ ಮಂಗಳೂರಲ್ಲಿ ನಡೀತಾ ಇದೆ. ಪೂನೆಯಿಂದ ಬರಬೇಕು ನೀವು, ಇಷ್ಟು ಜನ, ಇಷ್ಟು ಕಾಸ್ಟ್ಯೂಮ್ಸ್, ಈ ಮೇಕಪ್ ಖರ್ಚು ಇದೆಲ್ಲವನ್ನ ಲೆಕ್ಕ ಹಾಕಿ ನೀವು ಇಲ್ಲಿ ಬಂದಿದ್ದೀರಾ. ಸೊ ಅದ್ರ ಹಿಂದೆ ಇರೋ ಒಂದು ಗುಟ್ಟನ್ನು ಕೇಳ್ಬೋದಾ? ಗುಟ್ಟೇನಿಲ್ಲ, ನಮಗೆಲ್ಲ ಡಾನ್ಸ್ ಅಂದರೆ ಅಷ್ಟು ಜೀವ. ನಾವು ಡಾನ್ಸಿಗೋಸ್ಕರ ಎಲ್ಲಿಗೆ ಬೇಕಾದರೂ ಹೋಗ್ತೀವಿ. ಡಾನ್ಸ್ ಐ ಥಿಂಕ್ ನಾವು ಒಂದು ಸ್ವಲ್ಪ ಚಪ್ಪಾಳೆ ತಟ್ಟಲೇಬೇಕು. ಡಾನ್ಸ್ ವಾರಿಯರ್ಸ್ ವೇದಿಕೆಯಲ್ಲಿದ್ದೀವಿ, ಡಾನ್ಸ್ಗೋಸ್ಕರ ಪೂನೆಯಿಂದ ಬಂದಿದ್ದಾರೆ. ಪೇರೆಂಟ್ಸ್ ತುಂಬ ಅಂದರೆ ಅವರಿಗೆ ಲ್ಯಾಂಗ್ವೇಜು ಗೊತ್ತಿಲ್ಲ, ಬಟ್ ಅವರು ಇಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಇವ್ರ ಮಕ್ಕಳಿಗೆಲ್ಲ ಕಳಿಸ್ಲಿಕ್ಕೆ. Thank you to all the parents also for sending them across till here. I think you guys added a little charm and we can boast about you people being in our show because you're from Pune and we are doing this in Bangalore. But definitely Bangalore is going to love you and the whole Karnataka is going to love you. Thank you. Okay. Thank you so much. Let's go to our judges now. First nama onji kelsa manpuga. ಸುರೂತ ಕಮೆಂಟ್ ಹಾಕ್ಲಿಕ್ಕೆ ಮಾತ್ರ ಈಗಲ ಅರ್ಥ ಆಪಲ್ಲ ಕುಪ್ಪಂಡು ಅಂಚ ನಮಟ ಮಾತಾಡಲ್ಲ ಹಿಂದಿ ಏತು ಒಟ್ಟು ಪಾಂಡಲ್ಲ ಆ ಜನಕ್ಕೂ ಗೊತ್ತುಪ್ನಾಥ್ ಹಿಂದಿ ಅಂಕ್ಲೆ ಗೊತ್ತಿಚ್ಚಿ ಇನಿ ಆಪ್ ಕುಲ್ಕೆ ಬೋಲೋ ಕಿಶೋರ್ ಓಡೆಚ್ಚಿ ಟೆನ್ಷನ್ ಹಿಂದಿ ಏತು ಬರೋ ಗೊತ್ತು ನೀನು ಬುಡ್ಕ. ಓವರ್ ಟು ಕಿಶೋರ್, ಹೌ ಡಿಡ್ ಯು ಲೈಕ್ ದಿಸ್ ಪರ್ಫಾರ್ಮೆನ್ಸ್? ಫಸ್ಟ್ ನಮ್ಮ ಡೈರೆಕ್ಟರ್ ಪ್ರಶಾಂತ್ ಎರಡಕ್ಕೆ ಏನೋಡು ಹಿಂದಿ ಪಾತೇರು ಇಲ್ಲಿ ಅಂದ ಬಂದು ಆರ್ಕಾಲಿ ಹಾ ಪಲ್ಲೆ ಪಲ್ಲೆ ಟೌನ್ ಹಾಲ್ ಯಾನ ಓಕೆ ಪಂಡೇರು ಪಾತಾರೆ. ಹಾಂ,
ಭಾವನಾಸ್ ಡಾನ್ಸ್ ಕ್ರೂ ನೀವೇ ಅಲ್ವಾ ಭಾವನಾ? भावना फर्स्ट ऑफ ऑल थैंक यू आप उधर से इधर आने के लिए, बहुत दूर से पुणे से मैंगलोर आने के लिए बहुत बहुत शुक्रिया आपके लिए, आपका होल टीम। और जो आपने 1942 1980 का जो एक होल थीम क्रिएट किए थे, बहुत अच्छा किया है। और बहुत डांस फॉर्म भी किए थे। और जो आपका पोर्शन है ना, जो लास्ट जोकर वाला, बहुत आप इंटू थे उसमें, मतलब इसके अंदर आप घुस गए थे। Thank you. जो Thank you एक्ट so much. जो आपने किया है, Thank you एंड जो मुजरा किए थे स्टार्टिंग का, वो भी बहुत क्लीन एंड नीट था। बट मुझे ऐसे लगा कि एक कंपटीशन में, मतलब ये सब थीम वगैरह ठीक है, 1942 1980 जो भी आपने किया है, लेकिन मुझे ऐसे लगा एक इतना अप टू द मार्क नहीं था ये। ठीक है, मैं क्यों बोल रहा हूँ, मतलब दिस इज़ लाइक बहुत इधर बहुत टीम्स है, बहुत अच्छे अच्छे तगड़े डांसर्स है इधर, अच्छे अच्छे टीम्स है, तो उन लोगों को कंपेयर किया तो मुझे थोड़ा वीक लगा आपका एक्ट, लेकिन टीम वाइज बहुत अच्छा था। एंड मैं आपको और भी हम लोग ज़्यादा मौका देंगे आपको, क्योंकि आप लोगों को सुधारने के लिए आपका जो और भी हार्ड वर्क आएंगे आगे, मुझे हम लोग देखना चाहते हैं ये सब। एंड थैंक यू सो मच उधर से इधर आने के लिए आप लोगों को, एंड ऑल द बेस्ट। एंड बाकी का जो लोग वो लोग बोलेंगे। थैंक यू सो मच। Thank you very much, Kishore. Suraj sir. Hi, Bhavana's Dance Studio. Hi. I'm also very happy that you have come from such a far places, and I like the ideology behind of this overall performance. जो अपने idea लेकर आए थे, you know Kannada, so I'll explain in Kannada only. ನೀವೇನು ಐಡಿಯಾನ ತೊಗೊಂಡು ಬಂದಿದ್ದೀರಾ, ನಮಗೆ ತುಂಬ ಹಿಟ್ಸ್ತು. I like that ideology behind, like getting all the dance forms, whatever was there in olden days, like Mujras, Katputli, and after that Madhuris, one generation, one eras. Some heroines ruled Bollywood, like Aishwarya Rai, Madhuri Dixit. All that ideas, I liked it. Even performance wise also, those who have done it, they have given the justice to their roles. Very good, from kids to the seniors. Everyone did really well. Here, where you are lacking is the overall group effort is not to be seen, because we have given you the chance to perform maximum number up to 20. So the main concept of the show is we want to see a group performances. Here what happened, the group were split into many small groups, so we could not get that impact of the group performance and that hard work also, because getting a big group in a competition and making them to perform for the same beats with the coordination is a challenge. And there you are getting the old song. If you would have selected one single song and you would have got any, because I loved your authenticity performances, what you have presented in auditions, because I still remember Vande Mataram in Yakshagana form, that has given me that impact. So if you could have in easier way, one form and one team as a performing the authenticity. For example, Kahe Chedu Mohe, if you are taken like that, if you, because maximum girls are there, if you have taken such songs, if you would have performed or Meridolna or any other songs, if it's retro, Javani, Janeman, so many, Laila Me Laila, so many songs are there in Bollywood. If you would have taken one song and you would have performed, it would have touched our heart. Nevertheless, hope to see you many more rounds in the show. I don't know what is going to be the result. So all the best to all the Bhavanas group students, and you all did very well. Finger crossed, all the best to you all. Thank you. Thank you so much. Thank you very much, Suraj sir. Anvita. Hi, Bhavana's Dance Studio. Hi. The concept, the content, the theme was very beautiful. I really loved, I enjoyed the performance. It was very beautiful. It was very soothing. I just relaxed and I'm like, the elegancy, the few expressions, it was, I actually loved it. There was retro, but as Suraj sir said, we wanted to see it in a group, because we have seen you in the audition and we know your caliber. And if in case all the whole group's strength would have come on stage, I guess it would be a different dimension. Yeah, I understand. So we'll really hope for the best, and looking forward for your different dimensional performance. All the very best. Thank you.
ಥ್ಯಾಂಕ್ ಯು ಸೊ ಮಚ್. Well, thank you very much. Once again, we would like to thank the whole team for being here all the way from Pune. And like I said, I've told already, I will try my level best to keep you guys till the finals. All right? Thank you. Ek baar zordar taale ho jaye. Let's give it up for Bhavna's Dance Studio. Thank you very much. ಥ್ಯಾಂಕ್ ಯು ಸೊ ಮಚ್. ಇದು ನಮ್ಮ ಟಿವಿ ಅರ್ಪಿಸುವ ಆಂಪಿಯರ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಡಾನ್ಸ್ ವಾರಿಯರ್ ಸೀಸನ್ 3 ಪವರ್ಡ್ ಬೈ ಅರಿಶಿನ ಸ್ನಾನ, ಅಮೃತ್ ನೋನಿ ಹಾಗೆ ನಿಪಾನ್ ಪೇಂಟ್ಸ್. ಓಲ್ಡ್ ಇಸ್ ಗೋಲ್ಡ್ ರೆಟ್ರೋ ಹಾಡುಗಳಿಗೆ ನಮ್ಮ ಎಲ್ಲ ಟೀಮ್ಗಳು ವೇದಿಕೆ ಮೇಲೆ ಡಾನ್ಸ್ ಮಾಡ್ತಾ ಇದೆ. ಕಾರ್ಯಕ್ರಮಕ್ಕೆ ಹೇರಂಬ ಇಂಡಸ್ಟ್ರೀಸ್ ಅವರ ಒಂದು ಸಪೋರ್ಟ್ ಕೂಡ ಇದೆ, VK ಡೆವಲಪರ್ಸ್ ಅವರ ಕೂಡ ಸಪೋರ್ಟ್ ಇದೆ, ಹಾಗೆ ಸೈಕಲ್ ಅಗರಬತ್ತಿ ಅವರ ಕೂಡ ಸಪೋರ್ಟ್ ಕೂಡ ಇದೆ. ಸೊ ನಮ್ಮೆಲ್ಲ ಸ್ಪಾನ್ಸರ್ಸ್ಗಳಿಗೆ ಥ್ಯಾಂಕ್ಸ್ ಹೇಳ್ತಾ ಮುಂದಿನ ಟೀಮ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ಪಡುಬಿದ್ರೆಯ ಓಂಕಾರ್ ಕಲಾ ಸಂಗಮ. ಜೋರಾದ ಚಪ್ಪಾಳೆ ಬರಲಿ. ಪ್ಲೀಸ್ ವೆಲ್ಕಮ್ ಓಂಕಾರ್ ಕಲಾ ಸಂಗಮ ಆನ್ ಸ್ಟೇಜ್. ಬಾರೆ 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 ಬಿಂದಿಗೆಯ ಮಾರ ತೋರೆ ಬಾರೆ ನನ್ನ ಕುರುಬನ ರಾಣಿ. ಕೋಡಿ ಕೋಡಿ ಚುಕ್ಕಿದ್ದಾರೆ ಎಲ್ಲ ಸೇರಿ ಎರಕ ಉಯ್ದ ನನ್ನ ಬೊಂಬೆ ಕಿಲ ಕಿಲವಾಣಿ. ಹೊಯ್ಯಪ್ಪೋ ಯಪ್ಪ ರೂಪ ಇವಳು ನೀಲಾಂಜನ ದೀಪ, ಆಹ ಭೂಮಿಯಾಗೆ ಅಪರೂಪ ಇವಳು ನನ್ನೆಂಡ್ರಯ್ಯ ರೂಪ. ಎಂಗೌಡ ತುಂಡು ತುಂಡು ತೊಪ್ಪು ತುರಿ ಸೊಪ್ಪು ಸೊಪ್ಪು ವಾರ 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 ಬಿಂದಿಗೆಯ ಮಾರ ತೋರೆ ಬಾರೆ ನನ್ನ ಕುರುಬನ ರಾಣಿ. ಕೋಟಿ ಕೋಟಿ ಚುಕ್ಕಿದ್ದಾರೆ ಎಲ್ಲ ಸೇರಿ ಎರಕ ಉಯ್ದ ನನ್ನ ಬೊಂಬೆ ಕಿಲ ಕಿಲವಾಣಿ. ಮಳ್ಳಿ ಮಳ್ಳಿ ಮಲ್ಹಾರ್ ಮಳ್ಳಿ ಭಿನ್ನಾಟನ ವಯ್ಯಾಟನ ಸಾಕೆಲೆ ಜೋಲಿ ಜೋಲಿ ಜೋಕು ಜೋಲಿ ನೆರಳಾಗ್ ಸಾಕೋ ಐದರ ಮಾತು ಕೇಳಲೆ. ಯಪ್ಪ ಮೊನ್ನೆವರೆಗೂ ನಾನು ಬರಿ ಕುರಿ ಕಾಯ ಕುರುಬ, ಎಮ್ಮೊ ನೆನ್ನೆ ಇಳ್ದ ನಿನ್ನ ಪ್ರೀತಿ ನಾನು ಹಳಬ. ಬಾರಮ್ಮಿ ನಡಿ ನಡಿ ಮನಿ ಕಡಿ ಸೊತ್ತು ಸೊತ್ತು ವಾರ 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 ಬಿಂದಿಗೆಯ ಮಾರ ತೋರೆ ಬಾರ ನನ್ನ ಕುರುಬನ ರಾಣಿ. ಕೋಟಿ ಕೋಟಿ ಚುಕ್ಕಿತಾರೆ ಎಲ್ಲ ಸೇರಿ ಎರಕ ಒಯ್ದ ನನ್ನ ಬೊಂಬೆ ಕಿಲ ಕಿಲವಾಣಿ. ಯಪ್ಪೋ ಯಪ್ಪೋ ಯಪ್ಪ ರೂಪ ಇವಳು ನೀಲಾಂಜನ ದೀಪ, ಆಹ ಭೂಮಿಯಾಗೆ ಅಪರೂಪ ಇವಳು ನನ್ನೆಂಡ್ರಯ್ಯ ರೂಪ. ಎಂಗೌಡ ತುಂಡು ತುಂಡು ಕೊಬ್ಬಿ ತುರಿ ಸುಕ್ಕು ಸುಕ್ಕು. ಮುತ್ಯಾಲಮ್ಮ ಮಂಕಾಳಮ್ಮ ಹಿಂಗ್ಯಾಕಮ್ಮ ಮೀನಂಗೆ ನೀ ಜಾರತಿ ನಾಜುಕಮ್ಮ ಕೋಶಾಕಮ್ಮ ಎತ್ತಾಕೊಂಡು ಹೋಗೋ ನಾನೇ ಭೂಪತಿ. ಚಿಟ್ಟೆ ಹಿಂಗ್ಯಾಕೆ ಕೈ ಕೊಟ್ಟೆ ಇವರ ಸವಾಸಿಂದ ಕೆಟ್ಟೆ, ಇನ್ನಿಲ್ಲ ನೀನು ಇದ್ರ ನಿನ್ನ ಮನ ಮೂರ ಬಟ್ಟೆ. ಬಾರಮ್ಮಿ ಬೆನ್ನ ಬೆನ್ನ ಸರ ಸರ ಸುಕ್ಕು ಸುಕ್ಕು ವಾರ 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 ಬಿಂದಿಗೆಯ ಮಾರ ತೋರೆ ಬಾರೆ ನನ್ನ ಕುರುಬನ ರಾಣಿ. ಕೋಟಿ ಕೋಟಿ ಚುಕ್ಕಿದ್ದಾರೆ ಎಲ್ಲ ಸೇರಿ ಕರಕ ಒಯ್ದ ನನ್ನ ಬೊಂಬೆ ಕಿಲ ಕಿಲವಾಣಿ. ಯಬ್ಬ ಯಬ್ಬ ಯಪ್ಪ ರೂಪ ಇವಳು ನೀಲಾಂಜನ ದೀಪ, ಆಹ ಭೂಮಿಯಾಗೆ ಅಪರೂಪ ಇವಳು ನನ್ನೆಂಡ್ರಯ್ಯ ರೂಪ. ಎಂಗೌಡ ತುಂಡು ತುಂಡು ಕೊಬ್ಬಿ ತುರಿ ಸೊತ್ತು ಸೊತ್ತು ವಾರ 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 ಬಿಂದಿಗೆಯ ಮಾರ ತೋರೆ ಬಾರೆ ನನ್ನ ಕುರುಬನ ರಾಣಿ. ಕೋಟಿ ಕೋಟಿ ಚುಕ್ಕಿದ್ದಾರೆ ಎಲ್ಲ ಸೇರಿ ಎರಕ ಒಯ್ದ ನನ್ನ ಬೊಂಬೆ ಕಿಲ ಕಿಲವಾಣಿ. ಒಂದು ಸಲ ಯಾವುದೋ ಒಂದು ಹಳ್ಳಿಗೆ ಹೋಗಿ ಆ ಹಳ್ಳಿಯಲ್ಲಿ ಆಗುವಂತಹ ಒಂದಷ್ಟು ಆಚರಣೆಗಳನ್ನು ನೋಡಿ ಖುಷಿಯಲ್ಲಿರೋ ಒಂದು ಜನತೆಯನ್ನು ನೋಡಿ ನಾವು ಬಂದಂಥ ಫೀಲ್ ಆಯಿತು. ಓಂಕಾರ್ ಕಲಾ ಸಂಗಮ ಪಡುಬಿದ್ರೆ. ಜೋರಾದ ಚಪ್ಪಾಳೆ ಬರಲಿ.
ಸೊ ನಿಮ್ಮ ಈ ಒಂದು ಅದ್ಭುತವಾದಂತಹ ಹಳ್ಳಿ ಶೈಲಿಯ ನೃತ್ಯ ಇದು ನಮ್ಮ ಜಡ್ಜಸ್ಗಳಿಗೆ ಎಷ್ಟು ಇಷ್ಟ ಆಗಿದೆ ಅಂತ ನಾವು ಕೇಳೋಣ. ಸೂರಜ್ ಸರ್. ಹಾಯ್ ಓಂಕಾರ್ ಕಲಾ ಸಂಘ. ಹಾಯ್ ಸರ್. ಸೂಪರ್ ಪರ್ಫಾರ್ಮೆನ್ಸ್, ನಂಗೆ ತುಂಬ ಇಷ್ಟ ಆಯಿತು ನಿಮ್ಮ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೊ ಮಚ್. ಏಕೆಂದರೆ ನಿಮ್ಮ ಪರ್ಫಾರ್ಮೆನ್ಸಲ್ಲಿ ಲಾಟ್ ಆಫ್ ಎನರ್ಜಿಸ್ ಇತ್ತು, ಇವತ್ತನ್ನು ಕಾಣಲಿಕ್ಕೆ ಸಿಕ್ತು. ತುಂಬ ಎನರ್ಜಿ ಹಾಕಿ ಎಲ್ಲರೂ ಪರ್ಫಾರ್ಮೆನ್ಸ್ನ ಮಾಡಿದ್ದೀರಾ. ಅಲ್ಲಿ ಒಂದು ಕಾಂಪಿಟೇಷನ್ ಸ್ಪಿರಿಟ್ ಇತ್ತು ನೀವು ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ. ವೆರಿ ಗುಡ್ ಆನ್ ದ್ಯಾಟ್. ಆ್ಯಂಡ್ ನಿಮ್ಮ ಸಾಂಗ್ ಸೆಲೆಕ್ಷನ್ ಒನ್ ಆಫ್ ದ ಮೇಜರ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿತ್ತು ನಿಮ್ಮ ಪರ್ಫಾರ್ಮೆನ್ಸಲ್ಲಿ. ಯಾಕೆಂದರೆ ನಿಮ್ಮ ಸಾಂಗೇ ಒಂದಷ್ಟು ಒಳ್ಳೆ ಆ್ಯಂಡ್ ಎನರ್ಜೆಟಿಕ್ ಸಾಂಗ್. ಸೊ ಈ ಸಾಂಗ್ಗೆ ಪರ್ಫಾರ್ಮೆನ್ಸ್ ಮಾಡಬೇಕಂತ ಎಲ್ರಿಗೂ ಅನಿಸೋದು, ಅಷ್ಟು ಒಂದು ಎನರ್ಜಿ ಕೊಡೋ ಸಾಂಗ್. ಆ್ಯಂಡ್ ಕಾಸ್ಟ್ಯೂಮ್ ಹಾಗೆ ಒಂದು ಕುರುಬರ ಒಂದು ಏನೊಂದು ಗುಂಪಿರುತ್ತೆ, ಅಲ್ಲಿ ಕಾಸ್ಟ್ಯೂಮ್ ಹೇಗಿರುತ್ತೆ, ಅವರು ಮಾಡೋ ರೀತಿ, ಅವ್ರದ್ದು ದಿನಚರಿ, ಅದನ್ನೆಲ್ಲ ತೋರಿಸಿರೋದು ನನಗೆ ತುಂಬ ಇಷ್ಟ ಆಯಿತು ಕೊರಿಯೋಗ್ರಫಿ ವೈಸ್. ವೆರಿ ಗುಡ್. ಆ್ಯಂಡ್ ಕಮಿಂಗ್ ಟು ಇವತ್ತು ಏನು ಕೊರಿಯೋಗ್ರಫಿ ವೈಸ್ ಇಂಪ್ರೂವ್ಮೆಂಟ್ ಬೇಕಿತ್ತಂದರೆ, ಇಲ್ಲಿ ಸ್ಟೆಪ್ಸ್ಗಳನ್ನು ಲಿರಿಕ್ಸ್ ತಕ್ಕ ಹಾಕ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಆಗ್ತಿರೋದು. ಅಂದರೆ ಇವಾಗ ಮಾ ಕಾಳಮ್ಮ ಅದೆಲ್ಲ ಬರುತ್ತೆ. ಸೊ ಅದು ಆ್ಯಕ್ಚುಲಿ ಹುಡುಗಿ ಬಗ್ಗೆ ಭಯನೂ ಇದೆ ಅಥವಾ ಪ್ರೀತಿನೂ ಇದೆ. ಇದು ಎರಡನ್ನೂ ಕೊರಿಯೋಗ್ರಾಫರ್ ಇನ್ನೂ ಸ್ಟೆಪ್ ಮುಖಾಂತರ ತೋರಿಸ್ಕೊಂಡಿದ್ರೆ ಇನ್ನೂ ಚೆನ್ನಾಗಿತ್ತು. ಅಲ್ಲಿ ಏನೆಲ್ಲ ಲಿರಿಕ್ಸ್ ಡಿಮಾಂಡ್ ಮಾಡ್ತಿತ್ತು ಅದರ ಪ್ರಕಾರ ಸ್ಟೆಪ್ಸ್ ಹೋಗ್ತಾ ಇದ್ದರೆ ಇನ್ನೂ ಚೆನ್ನಾಗಿ ಬರ್ತಿತ್ತು. ಅಂದರೆ ಮಳ್ಳಿ ಅಂದರೆ ತುಂಬ ಸ್ಮಾರ್ಟ್ ಗರ್ಲ್ ಅಂತ. ಸೊ ಅದನ್ನು ನೀವು ಡ್ಯಾನ್ಸ್ ಮುಖಾಂತರ ಹುಡುಗಿನ ತೋರಿಸ್ಬಿಟ್ಟು ಎಲ್ಲ ಪರ್ಫಾರ್ಮ್ ಮಾಡ್ತೀರಿ, ಇನ್ನೂ ಬ್ಯೂಟಿಫುಲ್ ಆಗಿ ಇನ್ನೂ ಆ್ಯಡಪ್ ಆಗಿ ಬರೋದು ಪಾಯಿಂಟ್ಸ್. ಇನ್ನೊಂದು ಏನಂದರೆ ಜಾನರ್ ಆಫ್ ದ ಸ್ಟೆಪ್ಸ್ ತುಂಬ ಜಂಪಿಂಗ್ ಸ್ಟೆಪ್ಸೇ ಇತ್ತು. ಎಲ್ಲೂ ಸ್ವಲ್ಪ ಸೆಟಲ್ಡ್ ಆಗಿ ರೊಮ್ಯಾಂಟಿಕ್ ಆಗಿ ಅಥವಾ ಕಾಮಿಡಿ ಆಗಿ ಈ ಥರ ಮೂಮೆಂಟ್ಸ್ಗಳನ್ನು ಕೊಟ್ಟಿದ್ದರೆ ಈ ಕೊರಿಯೋಗ್ರಫಿ ಡಿಸೈನಿಂಗ್ ಅಂತ ಏನು ಹೇಳ್ತೀವಿ ಅದು ತುಂಬ ಲಾಜಿಕ್ಕಾಗಿ ಬರ್ತಿತ್ತು. ಆ್ಯಂಡ್ ನಿಮ್ಮ ಪರ್ಫಾರ್ಮೆನ್ಸ್ಗೆ ಇನ್ನೂ ಆ್ಯಡಪ್ ಆಗ್ತಿತ್ತು ಪಾಯಿಂಟ್ಸ್. ಇನ್ ಕೇಸ್ ನೀವು ನೆಕ್ಸ್ಟ್ ರೌಂಡ್ಗೆಲ್ಲ ಸೆಲೆಕ್ಟ್ ಆದಾಗ ಈ ಥರ ಒಂದು ಡೀಟೇಲಿಂಗ್ನ ವರ್ಕ್ ಮಾಡಿ. ಇವತ್ತಿನ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್ ಟು ಯು ಆಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Thank you very much, Suraj sir. Anvita, your comments about the team, please. ಹಾಯ್ ಓಂಕಾರ್ ಕಲಾ ಸಂಗಮ. ಹಾಯ್ ಮ್ಯಾಮ್. ಓಕೆ, ಸೂರಜ್ ಸರ್ ಮಾತಾಡೋದ್ಮೇಲೆ ನನಗೆ ಜಾಸ್ತಿ ಆ್ಯಕ್ಚುಲಿ ಮಾತಾಡೋಕ್ಕೆ ಇರಲ್ಲ. ಅವ್ರು ಪ್ರತಿಯೊಂದು ಪಾಯಿಂಟ್ಸ್ನು ಕವರ್ ಮಾಡಿರ್ತಾರೆ. ನನಗೂ ಸೇಮ್ ಅನ್ನಿಸ್ತು. ಬಿಕಾಸ್ ಡ್ಯಾನ್ಸಿಂಗ್ ವೈಸ್ ನೋಡಿದರೆ ವೆರಿ ಬ್ಯೂಟಿಫುಲ್, ವೆರಿ ವೆಲ್ ಡನ್, ತುಂಬ ನೀಟಾಗಿ ಮಾಡಿದ್ರ. ಕೋಆರ್ಡಿನೇಷನು ಅಷ್ಟೇ ಅಥವಾ ಮೂಮೆಂಟ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕಂಪ್ಲೀಟ್ ಕೂಡ ಮಾಡಿದಿರ. ಅವ್ರು ಹೇಳಿದ್ದು ಕೆಲವೊಂದು ಪ್ರೋಸ್ ಆ್ಯಂಡ್ ಕಾನ್ಸ್ನ ತಗೊಂಡು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆದರೆ ಪ್ಲೀಸ್ ಟೇಕ್ ಕೇರ್ ಆಫ್ ಇಟ್. ಆ್ಯಂಡ್ ನನಗೆ ಇನ್ನೊಂದು ಏನು ಇಷ್ಟ ಆಯಿತು ಅಂತಂದರೆ, ಅನುರಾಗ್ ಅವ್ರು ಹೇಳ್ದಂಗೆ ಆ ಎನ್ವೈರ್ಮೆಂಟ್ ಏನು ಕ್ರಿಯೇಟ್ ಮಾಡಿದ್ರಿ ಅಲ್ವಾ, ಅಲ್ಲಿ ಕುರಿ ಮೇಕೆ ಎಲ್ಲ ಇದು ಮಾಡ್ತಾ ಇದೆ ಆ್ಯಂಡ್ ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ, ನೀವಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೀರಾ. ಸೊ ಆ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ ನಂಗೆ ತುಂಬ ಇಷ್ಟ ಆಯಿತು. ಇಟ್ ವಾಸ್ ಲೈಕ್ ಅ ಹಳ್ಳಿ ಎನ್ವೈರ್ಮೆಂಟ್. ಆ್ಯಂಡ್ ನಿಮ್ಮ ಕಾಸ್ಟ್ಯೂಮು ಅಷ್ಟೇ ತುಂಬ ಚೆನ್ನಾಗಿದೆ, ತುಂಬ ಕಲರ್ಫುಲ್ ಆ್ಯಂಡ್ ತುಂಬ ವೈಬ್ರೆಂಟ್ ಆಗಿದೆ. ಆ್ಯಂಡ್ ಪರ್ಫೆಕ್ಟ್ ಏನು ಕಾಸ್ಟ್ಯೂಮ್ ಅಂತಲೂ ಹೇಳ್ಬೋದು. ಆಲ್ ದ ವೆರಿ ಬೆಸ್ಟ್, ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. Thank you very much. And at the same time, Kishore Inchan, Hallik Pod. Hi guys. Hi sir. First of all, Nikhilna costume bari shok tojondu yellow bakka. Thank you sir. Thank you. Like edde bari onji edde tojondu stage ide bakka Nikol deidina song la bari enna favorite song onji time da bakka dancing wise pure itar arjana judges nakul pandande bakka ee song onji hero bakka ಹೀರೋಯಿನ್ ಮಿತ್ತೊಂಜಿ ಐಟ್ಲ ಒಂಜಿ ಬೇಸ್ ಬರೋಲಿತ್ತ ನಿಕ್ಲೆಗ್ ನಿಕ್ಕುಲು ಆಂಡಲ ಎಂಕದಾದ ತೋಜಿನ್ನೆಟ್ಟು ನಮ್ಮ ಅನುರಾಗ್ಲ ಪಂಡೇರು ಒಂಜಿ ಎನ್ವೈರ್ಮೆಂಟ್ ಕ್ರಿಯೇಟ್ ಮಲ್ತಿದ್ದಾರೆ ನಿಕ್ಕುಲು ಒಂಜಿ ಆ ಒಂಜಿ ಟೈಮ್ದ ಬೊಕ್ಕ ನಿಕಲ್ನ ಓವರ್ ಆಲ್ ಫಾರ್ಮೇಷನ್ ಅವಾರ್ಡ್ ಬಾರಿ ಒಂಜಿ ಎಡ್ಡೆ ಇತ್ತಾನೆ ಎಂಕ್ ಓಕೆ ಇಂದಾಂಡಿ ಆ್ಯಕ್ಟ್ ನನ್ನಲ್ಲ ನಿಕ್ಲೆಗ್ ನೆಟ್ ಪೊಟೆನ್ಷಿಯಲ್ ಉಂಡು ಎಡ್ಡೆ ಮಲ್ಪುನಾತ್ ನನ್ನಲ್ಲ ಎಡ್ಡೆ ಮಲ್ಪಲಿ ಹಾರ್ಡ್ ವರ್ಕ್ ಮಲ್ಪಲಿ ಏರ್ ಕೊರಿಯೋಗ್ರಾಫರ್ ಏರ್ ನಿಕಲ್ನ ಎತ್ತಿ ಸರ್ ಅಡ ಪನ್ಲೆ ನಾನು ನೆಕ್ಸ್ಟ್ ದೇಕ್ ನೇರ್ದಲ ಬೆಟರ್ ಆ್ಯಂಡ್ ಬೆಟರ್ ಬೋರ್ಡ್ ಪಂದೆ. ಓಕೆ ಎಸ್ ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ವೆಲ್, ಥ್ಯಾಂಕ್ ಯು ಓಂಕಾರ್ ಕಲಾ ಸಂಗಮ ಪಡುಬಿದ್ರಿ. ನಿಮ್ಮ ಕಮೆಂಟ್ಸನ್ನು ಕೇಳಿದಿರ. ಇನ್ನು ಮುಂದಕ್ಕೆ ನಿಮ್ಮ ಜರ್ನಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಹೊತ್ತಲ್ಲಿ. ಆ್ಯಂಡ್ ಇವತ್ತು 3 ಪರ್ಫಾರ್ಮೆನ್ಸ್ ನೋಡಾದ್ಮೇಲೆ ನಮ್ಮ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವಂಥ ಸಮಯ ಬಂದಿದೆ. ವೆಲ್, ಡೆಫಿನೆಟ್ಲಿ ಮುಂದಿನ ಡಾನ್ಸ್ಗಳಿಗೋಸ್ಕರ ನೀವು ಕಾಯ್ತಾ ಇದ್ದೀರಾ, ನಾವು ಕಾಯ್ತಾ ಇದ್ವಿ. ನಾಳೆ ಸಿಗೋಣ. ಥ್ಯಾಂಕ್ ಯು. This program is brought to you by Ampere Electric Scooter, powered by ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, Amrit Noni ಮತ್ತು Nippon Paint, co-sponsored by